ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ದೇರಳಕಟ್ಟೆಯ ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ರೆಟಿನಾ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಅನುಪಮಾ ಬಪ್ಪಾಲ್. ಇವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಡಾಕ್ಟರ್, ಮೊದಲಿಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಏನು? ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಕಣ್ಣಿದು ನರ, ಅಂದರೆ ನಾವು ಅದನ್ನು ರೆಟಿನಲ್ಲಿ ಹೇಳ್ತೇವೆ, ಅದರಲ್ಲಿ ಕಾಣಿಸುವಂಥ ಚೇಂಜಸ್. ಅಂದರೆ ಡಯಾಬಿಟಿಸ್ ಇರುವವರಲ್ಲಿ ಈ ರೀತಿದು ಡಯಾಬಿಟಿಕ್ ರೆಟಿನೋಪತಿ ಕಾಣಿಸೋದು. ಈಗ ಕೇಳುವರು ಕಣ್ಣಿದು ನರ ಅಂದರೆ ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕಣ್ಣಿದು ನರ? ಕಣ್ಣಿದು ನರ ಅಂದರೆ ಅದು ಕಣ್ಣಿಂದ ಆ ಬ್ರೈನಿಗೆ ಒಂದು ಕನೆಕ್ಷನ್. ಓಕೆ, ಅದು ಕಣ್ಣಿದು ನರ ಅಂದರೆ ರೆಟಿನವೇ ಅದು ಪ್ರಾಬ್ಲಮಲ್ಲಿದ್ದರೆ ಬ್ರೈನ್ ಎಷ್ಟೊಂದು ಸ್ಟ್ರಾಂಗ್ ಇದ್ದರೂ ಅದಕ್ಕೆ ದೃಷ್ಟಿ ಕಡಿಮೆ ಇರ್ತದೆ. ಸೊ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಕಣ್ಣಿದು ನರದಲ್ಲಿ ರೆಟಿನದಲ್ಲಿ ಆಗುವಂಥ ತೊಂದರೆಗಳು. ಅದು ತೊಂದರೆ ಏಕೆ ಆಗ್ತದೆ ಅಂದರೆ, ಈಗ ಶುಗರ್ ಇರುವವರಲ್ಲಿ ಅದು ಗ್ಲೂಕೋಸ್ ಲೆವೆಲ್ ಉಂಟಲ್ಲ ಹೆಚ್ಚಿಗೆ ಇರ್ತದೆ. ಸೊ ಆ ಕಣ್ಣಿದು ರೆಟಿನದು ಸೆಲ್ಸ್ ಉಂಟಲ್ಲ, ಅದಕ್ಕೆ ದೇ ಕ್ಯಾನ್ ನಾಟ್ ಟಾಲರೇಟ್ ಸೋ ಮಚ್ ಆಫ್ ಗ್ಲೂಕೋಸ್, ಬಿಕಾಸ್ ಗ್ಲೂಕೋಸ್ ಶುಡ್ ಬಿ ಅಟ್ ಅ ಮಾಡ್ರೇಟ್ ಲೆವೆಲ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಸೆಲ್ಸ್. ಅದು ಜಾಸ್ತಿ ಆಗುವಾಗ ಆ ಕಣ್ಣಿದು ರೆಟಿನದು ಸೆಲ್ಸಲ್ಲಿ ಡ್ಯಾಮೇಜ್ ಆಗ್ತದೆ. ಅಲ್ಲದೆ ಅಲ್ಲಿಗೆ ಹೋಗುವ ರಕ್ತನಾಳ ಉಂಟಲ್ಲ, ಬ್ಲಡ್ ವೆಸಲ್ಸ್, ಅದರಲ್ಲಿ ಸಹ ತೊಂದರೆ ಬಂದು ತುಂಬಾ ಪ್ರಾಬ್ಲಮ್ ಕಣ್ಣಲ್ಲಿ ಕಾಣಿಸ್ಬರ್ತದೆ ರೆಟಿನದಲ್ಲಿ. ಹಾಗೆ ಡಾಕ್ಟರ್, ಈ ಡಯಾಬಿಟಿಕ್ ರೆಟಿನೋಪತಿ ಅನ್ನುವ ಕಾಯಿಲೆ ಯಾರಿಗೆಲ್ಲ ಬರುವ ಸಾಧ್ಯತೆ ಹೆಚ್ಚಿರುತ್ತೆ? ಡಯಾಬಿಟಿಕ್ ರೆಟಿನೋಪತಿ ಕಾಣಿಸೋದು ಡಯಾಬಿಟಿಸ್ ಇರುವವರಲ್ಲಿ. ಓಕೆ, ಎಲ್ಲ ಡಯಾಬಿಟಿಸ್ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಇರಬೇಕೇನಿಲ್ಲ. ಬಟ್ ಯಾರಲ್ಲಿ ಲಾಂಗ್ ಡ್ಯೂರೇಷನ್ ಆಫ್ ಡಯಾಬಿಟಿಸ್, ಹೂ ಬೀನ್ ಹ್ಯಾವಿಂಗ್ ದಿಸ್ disease for a long period of time, or uncontrolled diabetes, allade strong family history of diabetic retinopathy, those who have had in family members, they are at a higher risk of developing diabetic retinopathy and blindness, adrindagiruvanta blindness. ಯಾವೆಲ್ಲ ಥರದ ಡಯಾಬಿಟಿಸ್ ಇದೆ ಡಾಕ್ಟರ್? ಅಂದರೆ ಯು ವಿಲ್ ಹ್ಯಾವ್ ಜುವೆನೈಲ್, ಅಂದರೆ ಮಕ್ಕಳಲ್ಲಿ ಕಾಣುವಂಥ ಡಯಾಬಿಟಿಸ್, ಅಥವಾ ಅಡಲ್ಟಲ್ಲಿ ಬರುವಂಥ ಡಯಾಬಿಟಿಸ್, ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಡಯಾಬಿಟಿಸ್. ಸೊ ಈ ರೀತಿದು ಡಯಾಬಿಟಿಸ್ ಇರ್ತದೆ. ಅಂದರೆ ಮಕ್ಕಳಲ್ಲಿ ಕಾಣಿಸುವಂಥ ಡಯಾಬಿಟಿಸ್ ಅವರಿಗೆ ಸ್ಕ್ರೀನಿಂಗ್ ಇಮಿಡಿಯೇಟ್ ಆಗಿ ಡಯಾಬಿಟಿಕ್ ರೆಟಿನೋಪತಿ ಇರಬೇಕೇನಿಲ್ಲ. ಯೂಶಲಿ ಅವರಿಗೆ ಸ್ಕ್ರೀನಿಂಗ್ ನಾವು ಫಸ್ಟ್ ಟೆಸ್ಟ್ ಮಾಡೋದು 5 years ಆದ ನಂತರ. ಅಡಲ್ಟಲ್ಲಿ ಡಯಾಬಿಟಿಸ್ ಇರುವಾಗ ನಾವು ಯಾವಾಗ ನಿಮಗೆ ಡಯಾಬಿಟಿಸ್ ಉಂಟೇಳಿ ಗೊತ್ತಾಯಿತು ಆ ದಿನ ನೀವು ಕಣ್ಣಿದು ರೆಟಿನದು ಪರೀಕ್ಷೆ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮಲ್ಲಿ ಡಯಾಬಿಟಿಸ್ ಮುಂಚೆನೇ ಇತ್ತಾ ಈಗ ಬಂದದ ನಮಗೆ ಗೊತ್ತಿರೋದಿಲ್ಲ. ಓಕೆ, ಸೊ ಹಾಗೆ ಅವರಿಗಲ್ಲಿ ನಾವು ಡಯಾಬಿಟಿಕ್ ರೆಟಿನೋಪತಿ ನಾವು ಉಂಟಾ ಇಲ್ಲ ಹೇಳಿ ಕಣ್ಣಿದು ಪರೀಕ್ಷೆ ಮಾಡ್ತೇವೆ. ಪ್ರೆಗ್ನೆನ್ಸಿಯಲ್ಲಿ ಬಂದವರಿಗೆ ಇಫ್ ದಟ್ ಲೇಡಿ ಇಸ್ ಆಲ್ರೆಡಿ ಅ ಡಯಾಬಿಟಿಕ್, ದೆನ್ ಫಸ್ಟ್ ಟ್ರೈಮೆಸ್ಟರಲ್ಲಿ ನಾವು ನೋಡಬೇಕಾಗ್ತದೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಉಂಟೇಳಿ ನಾವು ನೋಡಬೇಕಾಗ್ತದೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರನ್ನು ಪ್ರತಿ ಟ್ರೈಮೆಸ್ಟರ್ ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ಡಾಕ್ಟರ್, ಹಾಗೆ ಈ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಯಾವ ರೀತಿ ತಿಳ್ಕೊಳ್ಬೋದು? ಈಗ ಡಯಾಬಿಟಿಸ್ ಇರುವವರೇ ಡಯಾಬಿಟಿಕ್ ರೆಟಿನೋಪತಿ, ನನ್ನ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಹೇಳಿ ಉಂಟೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆ, ಅಂದರೆ ಅವರಿಗೆ ತಮ್ಮವರಿಗೆ ಗೊತ್ತಾಗೋದಿಲ್ಲ. ಅಂದರೆ ಡಯಾಬಿಟಿಸ್ ಇರುವಾಗ ಕಣ್ಣಿದು ಹೊರಭಾಗ ಕಣ್ಣು ಆರಾಮಾಗಿರ್ತದೆ, ನೋ ಪ್ರಾಬ್ಲಮ್. ಕಣ್ಣಿದು ದೃಷ್ಟಿ ನಾರ್ಮಲ್ ಆಗಿರ್ತದೆ ಅರ್ಲಿ ಸ್ಟೇಜಸ್ ಆಫ್ ಡಯಾಬಿಟಿಸಲ್ಲಿ. ಹಾಗೆಯೇ ಕಣ್ಣಲ್ಲಿ ನೀರು ಬರೋದು, ಕಣ್ಣು ಕೆಂಪಾಗೋದು, ಆ ರೀತಿ ಏನೂ ತೊಂದರೆ ಇರುವುದಿಲ್ಲ. ಅದು ಯಾರಿಗೆ ಹೇಗೆ ನಮ್ಮಲ್ಲಿ ಈಗ ಡಯಾಬಿಟಿಸ್ ಇರುವವರ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಉಂಟೇಳಿ ಗೊತ್ತಾಗೋದು ಈ ಆಫ್ಥಾಲ್ಮಾಲಜಿಸ್ಟ್, ಕಣ್ಣಿದು ಸ್ಪೆಷಲಿಸ್ಟ್ ಹತ್ರ ಹೋಗಿ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಣ್ಣಿದು ರೆಟಿನ ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗೋದು. ಸೊ ಹಾಗೆ ಪ್ರತಿ ಡಯಾಬಿಟಿಸ್ ಇರುವವರು ವರ್ಷಕ್ಕೊಮ್ಮೆ ಕಣ್ಣಿದು ರೆಟಿನ ಪರೀಕ್ಷೆ ಮಾಡೋದು ತುಂಬ ಮುಖ್ಯ. ಏಕೆಂದರೆ ಅವರು ದೃಷ್ಟಿ ಕಮ್ಮಿ ಆಗೋವರೆಗೆ ಕಾಯಬಾರ್ದು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪೇಷಂಟ್ಸ್ ಬರ್ತಾರೆ, ಕಣ್ಣಿದು ಹೀಗೆ ಗ್ಲಾಸ್ ನಂಬರ್ ಚೇಂಜ್ ಮಾಡಲಿಕ್ಕೆ ಬರ್ತಾರೆ. ಹಾಗೆ ಅವರ ಹತ್ರ ನಾವು ಕೇಳಿದಾಗ ಕಣ್ಣಿದು ರೆಟಿನ ಪರೀಕ್ಷೆ ಮಾಡಲಿಕ್ಕೆ ಡ್ರಾಪ್ಸ್ ಹಾಕಿ ಪರೀಕ್ಷೆ ಮಾಡಬೇಕು ಹೇಳಿದಾಗ ಅವ್ರು ಹೇಳ್ತಾರೆ, ಡಾಕ್ಟ್ರೇ ನನಗೆಲ್ಲ ಚೆನ್ನಾಗಿ ಕಾಣ್ತಾ ಉಂಟು, ಮೈ ವಿಷನ್ ಇಸ್ ಆಬ್ಸಲ್ಯೂಟ್ಲಿ ನಾರ್ಮಲ್, ಕಣ್ಣಲ್ಲಿ ನೀರಿಲ್ಲ, ಕಣ್ಣಲ್ಲಿ ವಾಟರಿಂಗ್ ಇಲ್ಲ, ಕಣ್ಣು ರೆಡ್ನೆಸ್ ಇಲ್ಲ, ನನಗೆ ಪರೀಕ್ಷೆ ಮಾಡುವ ಅಗತ್ಯ ಕಾಣುವುದಿಲ್ಲ ಹೇಳಿ ಅವರು ಹೇಳ್ತಾರೆ. ಬಟ್ ಮುಖ್ಯ ಏನಂದರೆ ಡಯಾಬಿಟಿಕ್ ರೆಟಿನೋಪತಿ ಇರುವವರಲ್ಲಿ ದೃಷ್ಟಿ ನಾರ್ಮಲ್ ಆಗಿರ್ತದೆ ಅರ್ಲಿ ಸ್ಟೇಜಸಲ್ಲಿ.
ಡಾಕ್ಟರ್, ಈ ಡಯಾಬಿಟಿಕ್ ರೆಟಿನೋಪತಿಯಿಂದಾಗಿ ಕಣ್ಣಿನ ದೃಷ್ಟಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಡಯಾಬಿಟಿಸ್ ಇರುವವರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಫಸ್ಟ್ ಶುರು ಆಗುವಾಗ ಇಟ್ ಇಸ್ ನಾಟ್ ದ್ಯಾಟ್ ಇಟ್ ಇಸ್ ಅಡ್ವಾನ್ಸ್ ಸ್ಟೇಜ್ ಇಮಿಡಿಯೇಟ್ಲಿ. ಅಂದರೆ ಈಗ ನಾವು ಸ್ಟೇಜ್ ಆಗಿ ಹೋಗ್ತದೆ. ಅಂದರೆ ನಾವೀಗ ಹುಟ್ಟುವಾಗ ನಾವು ಚಿಕ್ಕದಾಗಿರ್ತೇವೆ, ಮತ್ತು ದೊಡ್ಡದು ಹಾಗೆ ಅದೇ ರೀತಿಯಲ್ಲಿ ಒಂದು ಸ್ಟೇಜಸಲ್ಲಿ ಹೋಗ್ತದೆ. ಅದೇ ರೀತಿ ಡಯಾಬಿಟಿಕ್ ರೆಟಿನೋಪತಿ ಬರುವಾಗ ಫಸ್ಟ್ ಅರ್ಲಿ ಸ್ಟೇಜ್ ಇರ್ತದೆ. ಓಕೆ, ಸೊ ಅರ್ಲಿ ಸ್ಟೇಜಲ್ಲಿ ನಮಗೆ ಕಂಡು ಹಿಡಿದ್ರೆ ನಮಗೆ ಅವರಿಗೆ ಪೇಷಂಟ್ಸ್ಗೆ ನಾವು ಹೇಳ್ತೇವೆ, ಕೀಪ್ ಯೋರ್ ಶುಗರ್ಸ್ ವೆರಿ ವೆಲ್ ಅಂಡರ್ ಕಂಟ್ರೋಲ್, ಗೆಟ್ ಯೋರ್ ಐ examined once a year. Okay, you can still reverse it, but it has happened so many times that diabetic retinopathy iruvaga now if patients decide that okay, I should keep my sugars under control, blood pressure under control, there are times that it is reversible. We have seen patients who come who have not progressed, ಅಂದ್ರೆ ಅದು ಬೇರೆ ಸ್ಟೇಜಿಗೆ ಹೋಗಲಿಲ್ಲ, ಅದೇ ಸ್ಟೇಜಲ್ಲಿ ಉಳಿದಿದೆ. ಸೊ ಸ್ಟೇಜ್ 1, ಸ್ಟೇಜ್ 2, ಹಾಗೆ ಸ್ಟೇಜ್ 3, ಸ್ಟೇಜ್ 4 ಏನು ಬರುವಾಗ ಅದು ಇಟ್ ಇಸ್ ಅನ್ ಅಡ್ವಾನ್ಸ್ ಸ್ಟೇಜ್ ಆಫ್ ದಿ ಡಿಸೀಸ್. ಇನ್ನೊಂದು ಕಾಯಿಲೆ ಏನಾಗ್ತದೆ ಅಂದರೆ ಅದಕ್ಕೆ ನಾವು ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಹೇಳ್ತೇವೆ. ಅಂದರೆ ರೆಟಿನಾದಲ್ಲಿ ಅದು ಹೊಸ ರಕ್ತನಾಳೆಗಳು ಹುಟ್ಟಿ ಬರುತ್ತೆ. ಅದು ಒಳ್ಳೆಯದಲ್ಲ ಕಣ್ಣಲ್ಲಿ, ಅದು ಯಾವಾಗಲೂ ಬ್ಲೀಡಿಂಗ್ ಆಗ್ಬೋದು, ಕಣ್ಣಿನ ನರವನ್ನು ಎಡಿಬೋದು, ತುಂಬಾ ಪ್ರಾಬ್ಲಮ್ ಕೊಡ್ಬೋದು ಹೊಸ ರಕ್ತನಾಳೆಗಳು ಬಂದರೆ. ಇನ್ನೊಂದು ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಇನ್ನೊಂದು ಕಾಣಿಸಿ ಬರೋದಂದರೆ ಕಣ್ಣಿದು ರೆಟಿನದು ಸೆಂಟರ್ ಭಾಗ ಉಂಟಲ್ಲ, ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೈಟ್ ಫಾರ್ ವಿಷನ್. ಓಕೆ, ಆ ಭಾಗದಲ್ಲಿ ಕೆಲವೊಮ್ಮೆ ನೀರು ತುಂಬೋದು. ಕಣ್ಣಿದು ರೆಟಿನದ ಒಳಗೆ, ಹೊರಗೆ ಬರೋದಿಲ್ಲ ಅದು ನೀರು, ಅದು ಕಣ್ಣಿದು ರೆಟಿನದಲ್ಲಿ ಸೆಂಟರ್ ಭಾಗದಲ್ಲೇ ಇಲ್ಲಿ ಮ್ಯಾಕ್ಯುಲರ್ ಹೇಳಿ ಹೇಳ್ತೇವೆ, ಆ ಭಾಗದಲ್ಲಿರುವ ನೀರು, ಆ ನೀರು ಅಲ್ಲಿ ಬಂದಾಗ ಅದರಿಂದಾಗಿ ದೃಷ್ಟಿ ಸಹ ಕಡಿಮೆ ಆಗ್ತದೆ. ಓಕೆ ಡಾಕ್ಟರ್, ಈ ಕಣ್ಣಿನ ಮಧ್ಯಭಾಗದಲ್ಲಿ ನೀರು ತುಂಬುತ್ತದೆ ಅಂತ ಹೇಳಿದ್ರಿ, ಈ ಸಮಸ್ಯೆ ಯಾವ ಕಾರಣದಿಂದಾಗಿ? ಈಗ ನಾನು ಹೇಳಿದಾಗೆ ಕಣ್ಣಿದು ರೆಟಿನಾದಲ್ಲಿ ಬ್ಲಡ್ ವೆಸಲ್ಸ್ ಇರ್ತದೆ, ರಕ್ತನಾಳೆಗಳು. ಓಕೆ, ಈಗ ನಾರ್ಮಲ್ ಆಗಿ ರಕ್ತನಾಳೆಗಳಲ್ಲಿ ಆ ಕಣ್ಣಿದು ಅಂದರೆ ಈಗ ಒಂದು ಪೈಪ್ ಲೈನ್ ಒಂದು ತೆಗಿರಿ. ಓಕೆ, ಪೈಪ್ ಲೈನ್ ಅಲ್ಲಿ ನೀರು ಹೊಳಿತಾ ಇರ್ತದೆ, ವಾಟರ್ ಇಸ್ ಫ್ಲೋಯಿಂಗ್ ಥ್ರೂ ದ ಪೈಪ್. ಓಕೆ, ಪೈಪ್ ಇಸ್ ಸ್ಟ್ರಾಂಗ್, ವಾಟರ್ ಇಸ್ ನಾಟ್ ಕಮ್ಮಿಂಗ್ ಔಟ್ ಆಫ್ ದ ಪೈಪ್. ಬಟ್ ಈ ಪೈಪ್ಗಳಲ್ಲಿ ತುಂಬ ತೂತುಗಳಿದ್ರೆ ಏನಾಗ್ತದೆ, ಫ್ಲೂಯಿಡ್ ವಿಲ್ ಕಮ್ ಔಟ್. ಓಕೆ, ಸೊ ಅದೇ ರೀತಿಯಲ್ಲಿ ಈ ರಕ್ತನಾಳೆಗಳು ಉಂಟಲ್ಲ ಡಯಾಬಿಟಿಸ್ ಇರುವವರಲ್ಲಿ, ಆ ರಕ್ತನಾಳೆಯನ್ನು ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಸೆಲ್ಸ್ ಉಂಟು ಅಲ್ಲಿ. ಓಕೆ, ಆ ಗ್ಲೂಕೋಸಿಂದಾಗಿ ಆ ಸೆಲ್ಸಿಗೆ ಡ್ಯಾಮೇಜ್ ಆಗ್ತದೆ. ಆಗ ಏನಾಯಿತು, ಆ ದೋಸ್ ಸೆಲ್ಸ್ ವೇರ್ ದ ಬ್ಯಾರಿಯರ್ಸ್. ಓಕೆ, ದ್ಯಾಟ್ ವಾಸ್ ಪ್ರಿವೆಂಟಿಂಗ್ ದ ಫ್ಲೂಯಿಡ್, ಆ ಬ್ಲಡ್ ವೆಸಲ್ಸಿಂದ ಹೊರಗೆ ಹೋಗುವಾಗೆ ದೋ ಸೆಲ್ಸ್ ವೇರ್ ಬ್ಯಾರಿಯರ್ಸ್. ಈಗ ಅದು ಆ ಸೆಲ್ಸೇ ಡ್ಯಾಮೇಜ್ ಆಗುವಾಗ ಅದನ್ನು ತಡೆಗಟ್ಟಿಸುವಷ್ಟು ಅದಕ್ಕೆ ಶಕ್ತಿ ಇಲ್ಲ. ಸೊ ಅದು ಫ್ಲೂಯಿಡ್ ಹೊರಗೆ ಬಂದು ಆ ಕಣ್ಣಿದು ಸೆಂಟರ್ ಭಾಗದಲ್ಲಿ, ರೆಟಿನಾದು ಸೆಂಟರ್ ಭಾಗದಲ್ಲಿ ತುಂಬಿದಾಗ ದ ಕ್ವಾಲಿಟಿ ಆಫ್ ವಿಷನ್ ಡ್ರಾಪ್ಸ್. ಅಲ್ಲದೆ ಅಲ್ಲಿ ನೀರು, ಈಗ ಸ್ವಲ್ಪ ನೀರಿದ್ದಾಗ ದೃಷ್ಟಿ ಓಕೆ ಇರ್ತದೆ. ಓಕೆ, ಬಟ್ ಅಲ್ಲಿ ನೀರು ನಿಂತು ಏನಾಗ್ತದೆ, ಆ ಸೆಲ್ಸಿಗೆ ತುಂಬ ಡ್ಯಾಮೇಜ್ ಆಗ್ತದೆ. ಆಗ ಅದು ಬಿಕಾಸ್ ದೋ ಸೆಲ್ಸ್ ಆರ್ ನಾಟ್ ಏಬಲ್ ಟು ಬೇರ್ ದಟ್ ವೆಯ್ಟ್ ಆಫ್ ದ ಫ್ಲೂಯಿಡ್, ಆಗ ಆ ಸೆಲ್ಸಲ್ಲಿ ಡ್ಯಾಮೇಜ್ ಆದಾಗ ದೃಷ್ಟಿ ಕಡಿಮೆ ಆಗ್ತದೆ. ಡಾಕ್ಟರ್, ಈ ಡಯಾಬಿಟಿಸ್ ಇರುವಂಥವರು ಎಷ್ಟು ಬಾರಿ ನೇತ್ರ ತಜ್ಞರನ್ನು ಭೇಟಿಯಾಗಬೇಕು? ಓಕೆ, ಡಯಾಬಿಟಿಸ್ ಇರುವವರು ನಮಗೆ ಈಗ ಅಡಲ್ಟ್ ಡಯಾಬಿಟಿಸ್ ಓಕೆ ಇರುವಾಗ ವರ್ಷಕ್ಕೆ ಅಂದರೆ ಅಟ್ ದ ಟೈಮ್ ಆಫ್ ಡಯಾಗ್ನೋಸಿಸ್, ಯಾವಾಗ ಅವರಿಗೆ ಗೊತ್ತಾಯಿತು ಡಯಾಬಿಟಿಸ್ ಅಂತೇಳಿ ಆ ಟೈಮಿಗೆ ಅವರು ಕಣ್ಣಿದು ಪರೀಕ್ಷೆ ಮಾಡಬೇಕಾಗ್ತದೆ. ಮತ್ತು ವರ್ಷಕ್ಕೆ ಒಮ್ಮೆ ಅವರು ಕಣ್ಣಿದು ರೆಟಿನದು ಪರೀಕ್ಷೆ ಮಾಡಬೇಕಾಗ್ತದೆ. ಈಗ ಆಯಿತು, ಈಗ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ ಒಬ್ಬರು ಕಣ್ಣಿದು ಡಾಕ್ಟರ್ ಹತ್ರ. ಆಗ ಕಣ್ಣಿದು ಡಾಕ್ಟರ್ ಹೇಳ್ತಾರೆ ಓಕೆ ನಾರ್ಮಲ್, ಏನು ಪ್ರಾಬ್ಲಮ್ ಇಲ್ಲ, ಕಮ್ ನೆಕ್ಸ್ಟ್ ಇಯರ್ ಹೇಳಿ ಹೇಳ್ತಾರೆ. ಬಟ್ ಅದು ಕಣ್ಣು ಪರೀಕ್ಷೆ ಮಾಡುವಾಗ ದರ್ ಇಸ್ ಅನ್ ಅರ್ಲಿ ಸ್ಟೇಜ್. ಅಂದರೆ ಡಾಕ್ಟರ್ ಹೇಳ್ತಾರೆ ಐ ಕ್ಯಾನ್ ಸಿ ಸಮ್ ಚೇಂಜಸ್ ಇನ್ ದಿ ರೆಟಿನಾ, ಬಟ್ ಇಟ್ಸ್ ಓಕೆ, ಡೋಂಟ್ ವರಿ, ಕೀಪ್ ಯೋರ್ ಶುಗರ್ಸ್ ವೆರಿ ವೆಲ್ ಅಂಡರ್ ಕಂಟ್ರೋಲ್, ವಿ ಕ್ಯಾನ್ ಸಿ ಯು ಅಗೇನ್ ಆಫ್ಟರ್ ಅ ಇಯರ್ ಹೇಳಿ ಹೇಳ್ತಾರೆ. ಮತ್ತು ಸ್ವಲ್ಪ ಒಂದು ಅಡ್ವಾನ್ಸ್ ಸ್ಟೇಜ್, ನಾನು ಹೇಳಿದೆ ಅಲ್ಲ, ಅದು ಸ್ಟೇಜಸಲ್ಲಿ ಹೋಗ್ತದೆ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್. ನೆಕ್ಸ್ಟ್ ಸ್ಟೇಜಲ್ಲಿ ಬರುವಾಗ ಹೇಳ್ತಾರೆ ಓಕೆ ಸ್ವಲ್ಪ ಚೇಂಜಸ್ ಉಂಟು, ಇಟ್ ಈಸ್ ಇಂಪಾರ್ಟೆಂಟ್ ಟು ಕೀಪ್ ಯೋರ್ ಶುಗರ್ಸ್ ವೆರಿ ವೆಲ್ ಅಂಡರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇಡಬೇಕು, ಬಟ್ you have to come back to me in 6 months time. Okay, so ಅಲ್ಲಿ ನಾವು ಬರೀತೇವೆ 6 months could be, it is important that we write it as June 2024 you have to see me. Okay, ಅದು ಬಟ್ ಆ ಟೈಮಿಗೆ ಅವರು ಅಲ್ಲಿ ಹೋಗಿ ಪರೀಕ್ಷೆ ಮಾಡಬೇಕಾಗ್ತದೆ. they cannot simply keep the they cannot postpone their follow up date. ಇನ್ನೂ ಜಾಸ್ತಿ ಆದಾಗ ಎವ್ರಿ 3 months ಹೇಳ್ತೇವೆ. ಮತ್ತು ಇನ್ನೂ ಜಾಸ್ತಿ ಲೈಕ್ ವಿ ಸಿ ಅ ಪ್ರಾಲಿಫರೇಟಿವ್, ನಾನು ಹೇಳಿದೆ ಅದು ಹೊಸ ರಕ್ತನಾಳೆಗಳು ಬೆಳೀತದೆ, ಆ ಟೈಮಲ್ಲಿ ನಾವು ಹೇಳ್ತೇವೆ ಯು ನೀಡ್ ಟ್ರೀಟ್ಮೆಂಟ್. ಅಲ್ಲದೆ ಕಣ್ಣಿದು ಸೆಂಟರ್ ಭಾಗದಲ್ಲಿ ಫ್ಲೂಯಿಡ್ ಕಲೆಕ್ಟ್ ಆದಾಗ ನಾವು ಅದು ಹೇಳ್ತೇವೆ ಯು ನೀಡ್ ಟ್ರೀಟ್ಮೆಂಟ್. ಡಾಕ್ಟರ್, ಈ ಕಣ್ಣಿನ ಪರೀಕ್ಷೆಯನ್ನು ನೀವು ಯಾವ ರೀತಿ ಮಾಡ್ತೀರಿ? ಅಂದರೆ ವೆನ್ ಪೇಷಂಟ್ಸ್ ಕಮ್ ಟು ಅಸ್ ನಾವೇನು ಮಾಡ್ತೇವೆ ಅಂದರೆ ಫಸ್ಟ್ ನಾವು ದೃಷ್ಟಿಯೆಲ್ಲ ಪರೀಕ್ಷೆ ಮಾಡ್ತೇವೆ, ಕಣ್ಣಿದು ಪ್ರೆಷರ್ ನೋಡ್ತೇವೆ. ಅದಾದ ನಂತರ ಕಣ್ಣಿದು ರೆಟಿನ ಪರೀಕ್ಷೆ ಮಾಡಲಿಕ್ಕೆ ನಾವು ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತೇವೆ. ಡ್ರಾಪ್ಸ್ ಹಾಕಿ ಪೇಷಂಟ್ಸನ್ನು ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿಸ್ತೇವೆ. ಅದಾದ ನಂತರ ಕಣ್ಣಿದು ರೆಟಿನದು ಪರೀಕ್ಷೆ ಮಾಡ್ತೇವೆ. ನಾವು ಇದರ ಪ್ರಯೋಜನ ಏನೆಂದರೆ ಈಗ ನಾವೊಂದು ಕಣ್ಣು ಒಂದು ಲೈಕ್ ಅ ಟೆಂಡರ್ ಕೋಕೋನಟ್.
ಓಕೆ. ಅದ್ರ ಒಳಭಾಗದ ಕ್ರೀಮ್ ಉಂಟಲ್ಲ, ದಟ್ ಇಸ್ ರೆಟಿನಾ. ಓಕೆ. ಒಳಭಾಗದಲ್ಲಿ ಟೆಂಡರ್ ಕೋಕೋನಟಲ್ಲಿ ನೀರುಂಟು, ಅದನ್ನು ನಾವು ವಿಟ್ರಿಯಸ್ ಹೇಳಿ ಹೇಳ್ತೇವೆ. ಈಗ ನೀವು ಬೊಂಡವನ್ನು ತೆಗೆದು ಒಂದು ಚಿಕ್ಕ ತೂತು ಮಾಡಿ ಒಳಗೆ ನೋಡಿದರೆ ನಿಮ್ಗೆ ಎಷ್ಟು ಕಾಣ್ತದೆ? ಒಳಭಾಗದ ಕ್ರೀಮ್ ಸ್ವಲ್ಪವೇ ಕಾಣ್ತದೆ. ಹಾಗೆ ಅದರದ್ದು ತೂತನ್ನು ದೊಡ್ಡದು ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ರೆಟಿನದು ಪರೀಕ್ಷೆ ಮಾಡಲಿಕ್ಕೆ ಆಗ್ತದೆ. ಸೊ ಅಡ್ವಾಂಟೇಜ್ ಆಫ್ ಇನ್ಸ್ಟಿಲಿಂಗ್ ದಿಸ್ ಡ್ರಾಪ್ಸ್ ಆ್ಯಂಡ್ ಎಕ್ಸಾಮಿನಿಂಗ್ ದ ರೆಟಿನಾ ಇಸ್ ಯು ಕ್ಯಾನ್ ಸಿ ಆ್ಯಂಡ್ ಎಕ್ಸಾಮಿನ್ ದ ಎಂಟೈರ್ ರೆಟಿನಾ. ಅದು ಆ ರೀತಿ ಮಾಡದಿದ್ದರೆ ವಿ ಮೈಟ್ ಮಿಸ್ ಪೇಷಂಟ್ಸ್ ವಿತ್ advanced stage or early diabetic retinopathy or any stage of diabetic retinopathy can be missed. ಅದು ಡ್ರಾಪ್ಸ್ ಹಾಕದೆ ನೋಡಿದಾಗ ಅಲ್ಲದೆ ಅದು ಡ್ರಾಪ್ಸ್ ಹಾಕಿದ ಮೇಲೆ ಉಂಟಲ್ಲ, ದೃಷ್ಟಿ ಸ್ವಲ್ಪ ಮಂಜಾಗಿರ್ತದೆ. ಸೊ ಹಾಗೆ ಅವರು ಕಣ್ಣಿದು, ಈಗ ಡಯಾಬಿಟಿಸ್ ಇರುವವರು ಕಣ್ಣಿದು ಪರೀಕ್ಷೆ, ಓಕೆ ನಾನು ಕಣ್ಣಿದು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತೇನೆ ಇರುವಾಗ ಆ ಡ್ರಾಪ್ಸ್ ಹಾಕಿದಾಗ ಕಣ್ಣು ಬ್ಲರ್ಡ್ ಆಗ್ತದೆ, ವಿಷನ್ 1-2 ಗಂಟೆ ಇರ್ತದೆ ಅದು. ಹಾಗೆ ನೀವು ಡ್ರೈವ್ ಮಾಡಿ ಹೋದರೆ ಕಷ್ಟ, ಅಂದರೆ ನಿಮಗೆ ವಾಪಸ್ ಡ್ರೈವ್ ಮಾಡಿ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಥವಾ 2 ವೀಲರ್ 4 ವೀಲರಲ್ಲಿ ಯಾರಾದರೂ ನಿಮ್ಮ ಜೊತೆ ಇದ್ದರೆ ಉತ್ತಮ, ಬಟ್ ಇಲ್ಲದಿದ್ದರೂ ಡ್ರೈವ್ ಮಾಡಿ ವಾಪಸ್ ಮನೆಗಂತೂ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಯಾವೆಲ್ಲ ವಿಧಾನದಲ್ಲಿ ಈ ಕಣ್ಣಿನ ಪರೀಕ್ಷೆಯನ್ನು ಮಾಡ್ತೀರಿ? ಒಂದು ಪೇಷಂಟ್ಸ್ ನಮ್ಮ ಹತ್ರ ಬರುವಾಗ ಫಸ್ಟ್ ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಣ್ಣಿದು ರೆಟಿನಾದು ಪರೀಕ್ಷೆ ಮಾಡ್ತೇವೆ. ಮತ್ತು ಕೆಲವರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಕಣ್ಣಿದು ಫೋಟೋಗ್ರಾಫ್ ತೆಗಿತೇವೆ, ರೆಟಿನಾದು ಫೋಟೋಗ್ರಾಫ್ ಅಂದರೆ ಅದರಲ್ಲಿ ನಮಗೆ ಅಂದರೆ ಕರೆಕ್ಟಾಗಿ ನಮಗೆ ಗೊತ್ತಾಗ್ತದೆ. ಅಲ್ಲದೆ ಅದು ಆ್ಯಸ್ ಅ ಬೇಸ್ ಲೈನ್ ಡಾಕ್ಯುಮೆಂಟ್ ಆಗಿರ್ತದೆ. ಕಣ್ಣಿದು ರೆಟಿನಾದು ಸ್ಕ್ಯಾನ್ ನಾವು ಮಾಡ್ತೇವೆ. ರೆಟಿನಾದು ಸ್ಕ್ಯಾನ್ ಮಾಡಿದಾಗ ಕಣ್ಣಿದು ರೆಟಿನಾದು ಮಧ್ಯಭಾಗದಲ್ಲಿ ನೀರುಂಟಾ ನೀರಿಲ್ವಾ ಹೇಳಿ ನಮಗೆ ಗೊತ್ತಾಗ್ತದೆ. ಅಂದರೆ ಹಗುರಾಗಿ ಸ್ವಲ್ಪ ಆಳಕ್ಕೆ ನೀರಿರುವಾಗ ನಮಗೆ ಕೂಡ ಕಾಣಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಗೊತ್ತಾಗೋದಿಲ್ಲ. ಬಟ್ ಅದು ಸ್ಕ್ಯಾನ್ ಮುಖಾಂತರ ನಮಗೆ ನೀರುಂಟಾ ಇಲ್ಲ, ಎಷ್ಟು ಆಳಕ್ಕೆ ನೀರುಂಟು ಹೇಳಿ ನಮಗೆ ಗೊತ್ತಾಗ್ತದೆ. ಏನಾದರೂ ಟ್ರೀಟ್ಮೆಂಟ್ ಬೇಕಿದ್ದರೆ ಅದೊಂದು ಬೇಸ್ ಲೈನ್ ಆಗಿರ್ತದೆ, ನಮಗೆ ಪೇಷಂಟ್ಸ್ ರೆಸ್ಪಾನ್ಸ್ ಗೊತ್ತಾಗ್ತದೆ. ಕೆಲವೊಮ್ಮೆ ನಾವು ಆಂಜಿಯೋಗ್ರಫಿ ಹೇಳಿ ಹೇಳ್ತೇವೆ. ಒಂದು ಕೈಯಲ್ಲಿ ಒಂದು ಇಂಜೆಕ್ಷನ್ ಡೈ ಕೊಟ್ಟು ಕಣ್ಣಿದು ರೆಟಿನದು ಹೊಳತೆ ಯಾವ ರೀತಿ ಉಂಟೇಳಿ ನಾವು ಪರೀಕ್ಷೆ ಮಾಡ್ತೇವೆ. ಡಾಕ್ಟರ್, ಈ ಡಯಾಬಿಟಿಕ್ ರೆಟಿನೋಪತಿಯನ್ನು ಸರಿಪಡಿಸ್ಬೋದಾ? ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಅರ್ಲಿ ಸ್ಟೇಜಸಲ್ಲಿ ನಮಗೆ ಗೊತ್ತಾದರೆ ಆಯಿತು, ಫ್ಲೂಯಿಡ್ ಇತ್ತೇಳಿ ತಿಳ್ಕೊಳ್ಳಿ. ನಾನು ಹೇಳಿದ್ದು ಕಣ್ಣಿದು ರೆಟಿನಾದಲ್ಲಿ ಫ್ಲೂಯಿಡ್ ಇತ್ತು, ಪೇಷಂಟ್ ಬಂದರು. ಬಟ್ ಆ ಟೈಮಲ್ಲಿ ಇಫ್ ಯು ಕೀಪ್ ಯೋರ್ ಶುಗರ್ಸ್ ಅಂಡರ್ ಕಂಟ್ರೋಲ್, ಕೆಲವೊಮ್ಮೆ ಕಿಡ್ನಿ ಪ್ರಾಬ್ಲಮ್ ಬರ್ತದೆ, ಅದರಿಂದಾಗಿ ಸಹ ಪ್ರಾಬ್ಲಮ್ ಆಗ್ತದೆ. ಸೊ ಇಫ್ ಯು ಕ್ಯಾನ್ ಕಂಟ್ರೋಲ್ ದ ಡಿಸೀಸ್, ದರ್ ಇಸ್ ಅ ಪಾಸಿಬಿಲಿಟಿ ಯು ಕುಡ್ ರಿವರ್ಸ್ ಇಟ್ but it should be an early stage of the disease. Adu advanced selling you can't do any reversal, but in an early stage you can do. We have had patients andre ಕೆಲವರೊಬ್ಬರು ಬರ್ತಾ ಇದ್ರು ಟ್ರೀಟ್ಮೆಂಟಿಗೆ, ಅವರಿಗೆ ಕಣ್ಣಿದು ರೆಟಿನಾದು ಸೆಂಟರ್ ಭಾಗದಲ್ಲಿ ನೀರಿತ್ತು. ಓಕೆ. ಸೊ ಹಾಗೆ ಅವರು ಇಂಜೆಕ್ಷನ್ ತೆಗೆದ್ರು ಅವರು, ಬಟ್ ಅದು ಇಂಜೆಕ್ಷನ್ ತೆಗೆಯುವಾಗ ಅದು ಪ್ರತಿ ತಿಂಗಳು ತೆಗಿಬೇಕಾಗ್ತದೆ. ಸೊ ಒನ್ ಡೇ ಹಿ ಡಿಸೈಡೆಡ್ ದಟ್ ಇಟ್ ಇಸ್ ಹೈ ಟೈಮ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಹೆಲ್ತ್, ಐ ವಿಲ್ ಕೀಪ್ ಮೈ ಶುಗರ್ಸ್ ವೆರಿ ವೆಲ್ ಅಂಡರ್ ಕಂಟ್ರೋಲ್ ಹೇಳಿ ಅವರೇ ಒಂದು he took a decision for his well-being, and he did well. Now he comes to me only once a year, and he's only with me on WhatsApp. So it is diabetic retinopathy ನಮಗೆ ಏನಾದರೂ ಅಂದರೆ ಈವನ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ನಮ್ಮ ಮನಸ್ಸಲ್ಲಿ ಇರುವಂಥದ್ದು. ಇಫ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್, ಬಟ್ ವಿ ಶುಡ್ ಬಿ ಡಿಟರ್ಮೆಂಡ್ ಟು ಡೂ ಇಟ್. ಡಾಕ್ಟರ್, ಈ ಡಯಾಬಿಟಿಕ್ ರೆಟಿನೋಪತಿ ಇರುವಂಥವರಿಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀವಿ? ಈಗಕ್ಕೆ ನಾನು ಹೇಳಿದಾಗೆ ಡಯಾಬಿಟಿಕ್ ರೆಟಿನೋಪತಿ ಸ್ಟೇಜಸಲ್ಲಿ ಇರ್ತದೆ. ಸೊ ವೆನ್ ಇಟ್ಸ್ ಅನ್ ಅರ್ಲಿ ಸ್ಟೇಜ್ ದೆನ್ ವಿ ಒಬ್ಸರ್ವ್, ಅಂದರೆ ನಾವು ಯಾವ ಟ್ರೀಟ್ಮೆಂಟ್ ಕೊಡೋದಿಲ್ಲ, ವಿ ಟೆಲ್ ದೆಮ್ ಟೇಕ್ ಕೇರ್ ಆಫ್ ಡಯಾಬಿಟಿಸ್, ಅದೇ ಟ್ರೀಟ್ಮೆಂಟ್. ಕಣ್ಣಿದು ಡ್ರಾಪ್ಸ್ ಇಸ್ ನಾಟ್ ಟ್ರೀಟ್ಮೆಂಟ್. ಓಕೆ. ಶುಗರ್ ಕಂಟ್ರೋಲಲ್ಲಿಲ್ಲ, ನಾನು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಡಯಾಬಿಟಿಕ್ ರೆಟಿನೋಪತಿಯನ್ನು ಕ್ಯೂರ್ ಮಾಡ್ತೇನೆ, ನೋ, ನಾಟ್ ಪಾಸಿಬಲ್ ಅಟ್ ಆಲ್. ಓಕೆ. ಬಟ್ ಈಗ ಸ್ಟೇಜ್ ಜಾಸ್ತಿ ಆಗ್ತಾ ಹೋಗುವ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಹೇಳಿ ಬರ್ತದೆ, ಅದರಲ್ಲಿ ಹೊಸ ರಕ್ತನಾಳಿಗಳು ಬರ್ತದೆ. ಸೊ ಆ ರೀತಿಯಲ್ಲಿರುವಾಗ ನಾವು ರೆಟಿನಲ್ ಲೇಸರ್ ಹೇಳಿ ಹೇಳ್ತೇವೆ. ಓಕೆ. ಆ ರೆಟಿನವನ್ನು ನಾವು ಬರ್ನ್ ಮಾಡೋದು ಲೇಸರಲ್ಲಿ. ಬರ್ನ್ ಅಂದರೆ ಯು ಆರ್ ಡ್ಯಾಮೇಜಿಂಗ್ ದಟ್ ಸೆಲ್ಸ್ ಬೈ ಗಿವಿಂಗ್ ರೆಟಿನಲ್ ಲೇಸರ್ ಟ್ರೀಟ್ಮೆಂಟ್. ಬಟ್ ಅದಕ್ಕೆ ಭಯಪಟ್ಟು ಟ್ರೀಟ್ಮೆಂಟ್ ತೆಗೆಯದಿದ್ದರೆ ಇರುವ ದೃಷ್ಟಿ ಸಹ ಕಳ್ಕೊಳ್ಳುವ ಪಾಸಿಬಿಲಿಟೀಸ್ ಉಂಟು. ಯು ವಿಲ್ ಲೂಸ್ ವಿಷನ್ ಇಫ್ ಯು ಡೋಂಟ್ ಟೇಕ್ ಟ್ರೀಟ್ಮೆಂಟ್. ಸೊ ಅದೊಂದು ರೆಟಿನಲ್ ಲೇಸರ್ ಹೇಳಿ ಹೇಳ್ತೇವೆ. ಸೊ ಅದು ಲೇಸರ್ ಒಂದು ಸಿಟ್ಟಿಂಗ್ ಅಲ್ಲ, ಯು ಹ್ಯಾವ್ ಟು ಡೂ ಇಟ್ ಇನ್ ಮಲ್ಟಿಪಲ್ ಸಿಟ್ಟಿಂಗ್ಸ್. ಅಬೌಟ್ 3 to 4 ಸಿಟ್ಟಿಂಗ್ಸ್ ನಾವು ಕೊಡ್ತೇವೆ. ನಾವು ಒಂದೇ ಸಿಟ್ಟಿಂಗಲ್ಲಿ ಕೊಡೋದಿಲ್ಲ, 3 to 4 ಸಿಟ್ಟಿಂಗ್ಸ್ ವಿತ್ ದ ಗ್ಯಾಪ್ ಆಫ್ ಅಬೌಟ್ ಅ ವೀಕ್ ಆರ್ 2 ವೀಕ್. ಅಲ್ಲದೆ ಆಯಿತು ಲೇಸರ್ ಟ್ರೀಟ್ಮೆಂಟ್ ಆಯಿತು, ಈಗ ನಾನು ಮನೆಯಲ್ಲಿ ಕೂತ್ಕೊಳ್ತೇನೆ,
ಓಕೆ, ಆ ರೀತಿ ಅಂತೂ ಆಗೋದಿಲ್ಲ. ಲೇಸರ್ ಟ್ರೀಟ್ಮೆಂಟ್ ಆದರೂ ಸಹ ಪ್ರತಿ 3 ತಿಂಗಳಿಗೊಮ್ಮೆ ಕಣ್ಣಿದು ಪರೀಕ್ಷೆ ನಾವು ಮಾಡ್ತಾನೆ ಇರಬೇಕಾಗ್ತದೆ. ಆಸ್ ಲಾಂಗ್ ಆಸ್ ಅ ಪೇಷಂಟ್ ಹ್ಯಾಸ್ ಡಯಾಬಿಟಿಸ್ ಹಿ ಹ್ಯಾಸ್ ಟು ಗೆಟ್ ಅಸ್ ಐಸ್ ಎಕ್ಸಾಮಿನ್. ಸೊ ಒಂದು ರೆಟಿನಲ್ ಲೇಸರ್ ಟ್ರೀಟ್ಮೆಂಟ್. ಈಗ ನಾನು ಹೇಳಿದೆ ಕಣ್ಣಿದು ಸೆಂಟರ್ ಭಾಗದಲ್ಲಿ ಫ್ಲೂಯಿಡ್ ಕಲೆಕ್ಟ್ ಆಗೋದು. ಆ ಫ್ಲೂಯಿಡ್ ಕಲೆಕ್ಟ್ ಆಗೋದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಕಣ್ಣೊಳಗೆ ಕೊಡುವಂಥ ಒಂದು ಇಂಜೆಕ್ಷನ್ ಕೊಡ್ತೇವೆ. ಇಂಜೆಕ್ಷನ್ ಅಂದರೆ ಆಂಟಿವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಸ್ಟೀರಾಯ್ಡ್ ಇಂಜೆಕ್ಷನ್ ಹೇಳಿ ಕೊಡ್ತೇವೆ. ಈ ಆಂಟಿವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ನಾವು ತಿಂಗಳು ತೆಗೆಯುವಂಥ ಟ್ರೀಟ್ಮೆಂಟ್. ಅಂದರೆ ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟರ್ ಎಷ್ಟು ಇಂಜೆಕ್ಷನ್ ತೆಗಿಬೇಕಂತ ಹೇಳ್ತಾರೆ. ಸೊ ದೆರ್ ಆರ್ ಟೈಮ್ಸ್ ವೆನ್ ದೇ ರಿಕ್ವೈರ್ 3 ಇಂಜೆಕ್ಷನ್ಸ್, 4 ಇಂಜೆಕ್ಷನ್ಸ್, 15 ಇಂಜೆಕ್ಷನ್ಸ್ ಬೇಕಾಗುವಂಥ ಸಾಧ್ಯತೆ ಇರ್ತದೆ. ಯು ಡೋಂಟ್ ನೋ, ಡಿಪೆಂಡ್ಸ್ ಆನ್ ದಿ ಯೋರ್ ಡಯಾಬಿಟಿಕ್ ಕಂಟ್ರೋಲ್, ಹೌ ಗುಡ್ ಯೋರ್ ಸೆಲ್ಸ್, ರೆಟಿನಲ್ ಸೆಲ್ಸ್ ಆರ್ ಬೇಸ್ಡ್ ಆನ್ ದ್ಯಾಟ್. ಸೊ ಅವರಿಗೆ ತಿಂಗಳು ಅದು ಇಂಜೆಕ್ಷನ್ ಬೇಕಾಗ್ತದೆ. ಏಕೆಂದರೆ ನೀವು ಮೊಬೈಲ್ ಒಂದು ತೆಗೀರಿ, ಮೊಬೈಲ್ದು ಚಾರ್ಜ್ ಕಡಿಮೆ ಆಗುವಾಗ ಪುನಃ ಚಾರ್ಜ್ ಮಾಡಬೇಕು. ಅಂದರೆ ಯು ನೀಡ್ ಟ್ರೀಟ್ಮೆಂಟ್ ಅಗೇನ್, ಪುನಃ ಚಾರ್ಜ್ ನಿಲ್ತದೆ, ಪುನಃ ಕಡಿಮೆ ಆಗ್ತದೆ. ಅಂದರೆ ಪೇಷಂಟ್ಸ್ ವಿಲ್ ರಿಕ್ವೈರ್ ಮಲ್ಟಿಪಲ್ ಇಂಜೆಕ್ಷನ್ಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಅದು ಮ್ಯಾಕ್ಯುಲರ್ ಎಡಿಮಾ. ನೆಕ್ಸ್ಟ್ ಏನಾಗ್ತದೆ ಅಂದರೆ ಕೆಲವರಲ್ಲಿ ಈ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಉಂಟಲ್ಲ, ಅದು ಅಡ್ವಾನ್ಸ್ ಸ್ಟೇಜಿಗೆ ಹೋಗುವಾಗ ಕಣ್ಣಲ್ಲಿ ಬ್ಲೀಡಿಂಗ್ ಆಗ್ತದೆ. ಅಂದರೆ ಕಣ್ಣಿದು ಒಳಗೆ ಬ್ಲೀಡಿಂಗ್ ಆಗ್ತದೆ, ಅಥವಾ ಕಣ್ಣಿದು ರೆಟಿನದು ಪ್ರಾಬ್ಲಮ್ ಅದನ್ನು ಎಳಿತದೆ, ರೆಟಿನಲ್ ಡಿಟ್ಯಾಚ್ಮೆಂಟ್ ಹೇಳಿ ಹೇಳ್ತೇವೆ. ಆ ರೀತಿ ಅವರಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ವೆನ್ ಇಟ್ ಗೋಸ್ ಇನ್ ಟು ಅನ್ ಅಡ್ವಾನ್ಸ್ ಸ್ಟೇಜ್ ದೇ ರಿಕ್ವೈರ್ ಸರ್ಜಿಕಲ್ ಟ್ರೀಟ್ಮೆಂಟ್. ಇದರಿಂದ ದೃಷ್ಟಿ ವಾಪಸ್ ಬರ್ತದ ಅಂತ ಅಂದರೆ ಈಗಕ್ಕೆ ನಾವು ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ, ಅಂದರೆ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಉಂಟು, ಅರ್ಲಿ ಸ್ಟೇಜಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಯು ಕ್ಯಾನ್ ಮೇಂಟೈನ್ ದ್ಯಾಟ್ ವಿಷನ್. ಓಕೆ, ಅಂದರೆ ವಿಷನ್ ನಾರ್ಮಲ್ ಆಗಿರ್ತದೆ, ನಾವು 6 ವಿಷನ್ ಹೇಳಿ ಹೇಳ್ತೇವೆ. ಕೆಲವರಿಗೆ ಸೆಂಟರಲ್ಲಿ ಮ್ಯಾಕ್ಯುಲದಲ್ಲಿ ಫ್ಲೂಯಿಡ್ ಕಲೆಕ್ಷನ್ ಇರ್ತದೆ. ಆ ಫ್ಲೂಯಿಡ್ ಕಲೆಕ್ಷನಲ್ಲಿ ಇರುವಾಗ ಇಫ್ ಇಟ್ ಇಸ್ ಅನ್ ಅರ್ಲಿ ಸ್ಟೇಜ್ ಇಂಜೆಕ್ಷನ್ ಕೊಟ್ಟರೆ ಯು ವಿಲ್ ಬಿ ಏಬಲ್ ಟು ಮೇಂಟೈನ್ ವಿಷನ್. ಬಟ್ ಅದು ಪುನಃ ಅದು ಫ್ಲೂಯಿಡ್ ತುಂಬ ಟೈಮಲ್ಲಿ ನಿಂತಿದೆ ಅಂದರೆ ಇಟ್ ಇಸ್ ಆಲ್ರೆಡಿ ಕಾಸ್ ಡ್ಯಾಮೇಜ್ ಟು ದ ಸೆಲ್ಸ್. ಆ ಟೈಮಲ್ಲಿ ದ ವಿಜುವಲ್ ರಿಕವರಿ ಮೆ ನಾಟ್ ಬಿ ಸೋ ಗುಡ್. ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿ ಇರುವಾಗ ಆ ಕಣ್ಣಿದು ಸೆಂಟರ್ ಭಾಗದಲ್ಲಿ ಅಂದರೆ ಮ್ಯಾಕ್ಯುಲದಲ್ಲಿ ತುಂಬಾ ಪ್ರಾಬ್ಲಮ್ ಇದ್ದರೆ ವಿಜುವಲ್ ಇಂಪ್ರೂವ್ಮೆಂಟ್ ಮೆ ನಾಟ್ ಬಿ ಸೋ ಮಚ್. ಬಟ್ ಆ ವಿಜುವಲ್ ಇಂಪ್ರೂವ್ಮೆಂಟ್ ಮೇಂಟೈನ್ ಮಾಡಲಿಕ್ಕೆ ಇಸ್ ವೆರಿ ಎಸೆನ್ಷಿಯಲ್. ಸೊ ವೆನ್ ಅ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಲೇಸರ್ ಮಾಡಬೇಕಂದ್ರೆ ಡೂ ಇಟ್. When doctor has advised that you have to take the intravitreal injection, do it, even if your vision is normal. If doctor has told that there is surgical requirement, intervention ಬೇಕಾಗ್ತದೆ, surgery ಬೇಕಾಗ್ತದೆ, it is important that you follow doctor's advice and proceed with it. ಡಾಕ್ಟರ್, ನಿಮಗೆ ಬರುವಂತಹ ಪೇಷಂಟ್ಸ್ಗಳು ಟ್ರೀಟ್ಮೆಂಟಿಗೆ ಒಪ್ಪುತ್ತಾರಾ ಅಥವಾ ರೆಸ್ಪಾಂಡ್ ಮಾಡ್ತಾರಾ ಅಂತ ನನ್ನ ಪ್ರಶ್ನೆ. ಅಂದರೆ ಈಗಕ್ಕೆ ನಾವು ಪೇಷಂಟ್ಸ್ ಬರುವಾಗ ನಾನು ಹೇಳಿದೆ ಟ್ರೀಟ್ಮೆಂಟ್ ಬೇಕಾಗಿರೋದು ಒಂದು ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣಿದು ಸೆಂಟರ್ ಭಾಗದಲ್ಲಿ ನೀರು ತುಂಬಿದಾಗ, ಅಥವಾ ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಸೀಸ್. ಓಕೆ, ಅದು ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಸೀಸ್ ವೆನ್ ದ ವಿಷನ್ ಹ್ಯಾಸ್ ಆಲ್ರೆಡಿ ಡ್ರಾಪ್ಡ್, ಗೊತ್ತೆ ವಿಷನ್ ಕಮ್ಮಿ ಇರ್ತದೆ, ಅವರು ದೇ ಅಗ್ರಿ ಟು ಟೇಕ್ ಟ್ರೀಟ್ಮೆಂಟ್. ಓಕೆ, ಬಿಕಾಸ್ ದೇ ನೋ ದ್ಯಾಟ್ ಅದನ್ನು ಏನೂ ವೆಯ್ಟ್ ಮಾಡಿದರೆ ಏನೂ ದೃಷ್ಟಿ ಕಳ್ಕೊಳ್ತಾರೆ ಹೇಳಿ. ಓಕೆ, ಈಗ ನಮಗೆ ಪ್ರಾಬ್ಲಮ್ ಯಾವಾಗ ಆಗೋದೆ ಅಂದರೆ ವಿಷನ್ ನಾರ್ಮಲ್ ಇರ್ತದೆ ಬಟ್ ಟ್ರೀಟ್ಮೆಂಟ್ ಬೇಕು. ಓಕೆ, ಅವರಲ್ಲಿ ಏನಾಗ್ತದೆ ಅಂದರೆ ಅವರು ಇಮಿಡಿಯೇಟ್ ಆಗಿ ಒಪ್ಪುದಿಲ್ಲ. ಅವ್ರು ಹೇಳ್ತಾರೆ ನನಗೆ ಚೆನ್ನಾಗಿ ಕಾಣ್ತಾ ಉಂಟು, ನನಗೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಹೇಳಿ. ಅದನ್ನು ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಬಟ್ ಅಂಥವರು ಟ್ರೀಟ್ಮೆಂಟ್ ತೆಗಿತಾರೆ, ನಾವೆಲ್ಲ ಹೇಳಿ ಈ ರೀತಿ ಪ್ರಾಬ್ಲಮ್ ಆಗ್ತದೆ ತೆಗೆಯೋದಿದ್ರೆ ಹೇಳಿ ಅವರು ಟ್ರೀಟ್ಮೆಂಟ್ ತೆಗಿತಾರೆ. ಅಂದರೆ ಕೆಲವೊಮ್ಮೆ ಕಣ್ಣಿದು ಸೆಂಟರ್ ಭಾಗದಲ್ಲಿ ನೀರಿರ್ಬೋದು, ಅಲ್ಲದೆ ನೀರಿರುವಾಗ ದೃಷ್ಟಿ ಅರ್ಲಿ ಸ್ಟೇಜಸಲ್ಲಿ ನಾರ್ಮಲ್ ಇರ್ತದೆ. ಸೊ ಬಟ್ ಅವರು ಇಮಿಡಿಯೇಟ್ ತೆಗೆದ್ರೆ ಅವ್ರಿಗೆ ಆ ದೃಷ್ಟಿಯನ್ನು ಉಳಿಸ್ಬೋದು. ಸೊ ಅಂಥವರಿಗೆ ನಾವು ವಿ ಹ್ಯಾವ್ ಟು ಕೌನ್ಸಿಲ್ ದೆಮ್ ಫಾರ್ ಅ ಲಾಂಗರ್ ಟೈಮ್ ಆ್ಯಂಡ್ ಟೆಲ್ them that it is important that you have to take treatment, otherwise you're going to lose your sight ಹೇಳಿ ಹೇಳಿದರೆ ಅವರು ತೆಗಿತಾರೆ. ಇನ್ನೊಂದು ಕಾರಣ ಅದು ಟ್ರೀಟ್ಮೆಂಟಿಗೆ ಒಪ್ಪುದಿಲ್ಲ ಅಂದರೆ ಇದು ಇಂಜೆಕ್ಷನ್ಸ್ ಉಂಟಲ್ಲ, ಅದು ಇಂಜೆಕ್ಷನ್ಸ್ ಆರ್ ಲಿಟಲ್ ಎಕ್ಸ್ಪೆನ್ಸಿವ್ ಅದು ಇಂಜೆಕ್ಷನ್. ಸೊ ಕೆಲವರಲ್ಲಿ ಅದು ಫೈನಾನ್ಷಿಯಲ್ ಸರ್ಕಮ್ಸ್ಟೆನ್ಸಸ್ ಆರ್ ಸೊ ಇಟ್ ಇಸ್ ಸೋ ಡಿಫಿಕಲ್ಟ್ ಫಾರ್ ದೆಮ್ ಟು ಟೇಕ್ ದೋಸ್ ಇಂಜೆಕ್ಷನ್ಸ್. ಸೊ ದೋಸ್ ಪೇಷಂಟ್ಸ್ ಕೈಂಡ್ ಆಫ್ ಆರ್ ಲಿಟಲ್ ರಿಲಕ್ಟೆಂಟ್ ಟು ಟೇಕ್ ದಿ ಮೆಡಿಸಿನ್ ಬಿಕಾಸ್ ಅದು ಕಾಸ್ಟ್ ಇರುವ ಕಾರಣ. ಬಟ್ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾವು ಅದು ಮದ್ದನ್ನು ಟ್ರೀಟ್ಮೆಂಟನ್ನು ತುಂಬಾ ನಾವು ಸಬ್ಸಿಡೈಸ್ ರೇಟಲ್ಲಿ ಎಲ್ಲರಿಗೆ ನಾವು ಕೊಡ್ತೇವೆ, ಕಡಿಮೆಯಲ್ಲಿ ನಾವು ಕೊಡ್ತೇವೆ. ಸೊ ದೇ ಕ್ಯಾನ್ ಆಲ್ವೇಸ್ ಕಮ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್ ಹಿಯರ್. ಸೊ ಅನದರ್ ರೀಸನ್ ವೈ ದೇ ಕ್ಯಾನ್ ನಾಟ್ ಟೇಕ್ ಟ್ರೀಟ್ಮೆಂಟ್ ಅಂದರೆ ಈಗ ಈ ಕೋಸ್ಟಲ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿರೋರು ತುಂಬ ಮಂದಿ ಗಲ್ಫ್ ಕಂಟ್ರೀಸಲ್ಲಿ ಕೆಲಸ ಮಾಡ್ತಾರೆ. ಸೊ ಹಾಗೆ ಅವರಿಗೆ ಆಗಾಗ ಬಂದು ಕಣ್ಣಿದು ಪರೀಕ್ಷೆ ಮಾಡಲಿಕ್ಕೆ ಕಷ್ಟ, ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ. ಏನಂದರೆ ಏನಾಗ್ತದೆ ಅಂದರೆ ಈಗ ನಾನು ಹೇಳಿದೆ ನಾನು ಲೇಸರ್ ಟ್ರೀಟ್ಮೆಂಟ್ ಬೇಕಾಗ್ತದೆ, ಅದು ಲೇಸರ್ ಟ್ರೀಟ್ಮೆಂಟ್ ಒಂದು ದಿನದಲ್ಲಿ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಮಿನಿಮಮ್ ಆದರೂ ಒಂದು 2 ವೀಕ್ಸ್ ಆದರೂ ಬೇಕಾಗ್ತದೆ. ಸೊ ಕೆಲವರು ಏನಾಗ್ತಾರೆ ಅಂದರೆ ಗಲ್ಫಿಂದ ಬರ್ತಾರೆ, ರಜೆ ಮುಗಿಯುವಾಗ ಕಣ್ಣಿದು ಡಾಕ್ಟರ್ ಹತ್ರ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಅವರಿಗೆ ನಾಳೆ ಫ್ಲೈಟ್ ಕ್ಯಾಚ್ ಮಾಡಲಿಕ್ಕೆ ಟೈಮ್ ಇಲ್ಲ,
ಟ್ರೀಟ್ಮೆಂಟ್ ತೆಗಿಲಿಕ್ಕೆ ಟೈಮ್ ಇಲ್ಲ. ಸೊ ಮೈ ಅಡ್ವೈಸ್ ಇಸ್ ದೋಸ್ ಹೂ ಆರ್ ಟ್ರಾವೆಲಿಂಗ್ ಅಬ್ರಾಡ್ ಆರ್ ದೋಸ್ ಹೂ ಆರ್ ವರ್ಕಿಂಗ್ ಅಬ್ರಾಡ್ ಆ್ಯಂಡ್ ಇಫ್ ಯು ಹ್ಯಾವ್ ಡಯಾಬಿಟಿಸ್, ದ ಡೇ ಯು ಲ್ಯಾಂಡ್, ಗೆಟ್ ಯುವರ್ ಐಸ್ ಎಕ್ಸಾಮಿನ್ ಸೊ ದ್ಯಾಟ್ ದೆರ್ ಇಸ್ ನಾಟ್ ಓನ್ಲಿ ಐಸ್, ಬೇರೆ ಎಲ್ಲ ಸಿಸ್ಟಮ್ ಫುಲ್ ಬಾಡಿ ಚೆಕಪ್, ಸೊ ಯು ಹ್ಯಾವ್ ಇನಫ್ ಟೈಮ್ ಫಾರ್ ಟ್ರೀಟ್ಮೆಂಟ್. ಓಕೆ, ಅನದರ್ ಕಂಡೀಷನ್ ನಾನೇನು ಹೇಳಿದೆ ಅಂದರೆ ಅದು ಮ್ಯಾಕ್ಯುಲರ್ ಎಡಿಮಾ ಏನು ಹೇಳ್ತೇವಲ್ಲ, ಅವರಿಗೆ ಮತ್ತೆ ತಿಂಗಳು ಇಂಜೆಕ್ಷನ್ ಬೇಕಾಗ್ತದೆ. ಸೊ ಈಗಕ್ಕೆ ಅವರು ಒಂದು ಇಂಜೆಕ್ಷನ್ ತೆಗಿತಾರೆ, ಮತ್ತು ಗಲ್ಫ್ಗೆ ಹೋಗ್ತಾರೆ, ಮತ್ತು 1 ವರ್ಷ ಬಿಟ್ಟು ಬರ್ತಾರೆ. Then that is a problem. So they lose their vision. So we have seen patients who are working abroad and who cannot come to India for treatment, nor they can take treatment abroad. ಅವರಲ್ಲಿ ಏನಾಗ್ತದೆ ಅಂದರೆ ತುಂಬಾ ದೃಷ್ಟಿಯಿಂದಾಗಿ ಪ್ರಾಬ್ಲಮ್ ಆಗಿ ದೇ ಲೂಸ್ ವಿಷನ್, ದೇ ಕಮ್ ಬ್ಯಾಕ್ ಟು ಇಂಡಿಯಾ. ಸೊ ಇರುವ ದುಡ್ಡೆಲ್ಲ ಅವರು ಮೆಡಿಕಲ್ ಹೆಲ್ತಲ್ಲಿ ಅವರು ಖರ್ಚು ಮಾಡ್ತಾರೆ. ಅಲ್ಟಿಮೇಟ್ಲಿ ದೇ ಆರ್ ಲೆಫ್ಟ್ ವಿತ್ ನೋ ಮನಿ. ಸೊ ದ ಎಂಟೈರ್ ಫ್ಯಾಮಿಲಿ ಸಫರ್ಸ್ ಬಿಕಾಸ್ ಆಫ್ ದಿಸ್ ಡಿಸೀಸ್. ಸೊ ಡಯಾಬಿಟಿಕ್ ರೆಟಿನೋಪತಿ ಈಸ್ ನಾಟ್ ಫಾರ್ ದ್ಯಾಟ್ ಪೇಷಂಟ್. ಅದು ಒಬ್ಬರು ಮಾತ್ರ ಸಫರ್ ಆಗೋದಲ್ಲ, ಇಡೀ ಕುಟುಂಬಕ್ಕೆ ಪ್ರಾಬ್ಲಮ್ ಆಗ್ತದೆ. ಆ್ಯಂಡ್ ದೇ ಆರ್ ಚಿಲ್ಡ್ರನ್, ವಿ ಆರ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಅ ಡಿಸೀಸ್ ಇನ್ ಯಂಗ್ ಪೇಷಂಟ್ಸ್. ದೇ ಆರ್ ಅಬೌಟ್ 40, 45, 50 years of old. ದೇ ಆರ್ ದಿ ಓನ್ಲಿ ಬ್ರೆಡ್ ವಿನ್ನರ್ಸ್, ಅರ್ನಿಂಗ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ. ಅವರ ಮಕ್ಕಳೆಲ್ಲ ಚಿಕ್ಕದಿರ್ತದೆ. ಸೊ ಇಟ್ಸ್ ಅ ಹ್ಯೂಜ್ ಇಕನಾಮಿಕ್ ಬರ್ಡನ್. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಯಾರೆಲ್ಲ ಮಧುಮೇಹಿಗಳಿದ್ದಾರೆ ಅಂಥವರಿಗೆ ಈ ಕಣ್ಣಿನ ಪ್ರಮುಖವಾಗಿ ರೆಟಿನದ ಆರೋಗ್ಯದ ಬಗ್ಗೆ ಸಲಹೆಯನ್ನು ಕೊಡ್ಬೋದಾ ಡಾಕ್ಟರ್? ಈಗ ಡಯಾಬಿಟಿಸ್ ಇರುವವರು ನನ್ನ ಕಣ್ಣಿದು ದೃಷ್ಟಿ, ನನ್ನ ಕಣ್ಣಿದು ರೆಟಿನಾ ನಾರ್ಮಲ್ ಆಗಿರಬೇಕೆಂದ್ರೆ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಲಿ ಡಯಾಗ್ನೋಸಿಸ್ ಆಫ್ ಡಯಾಬಿಟಿಸ್. ಓಕೆ, ಇತ್ತೀಚೆಗೆ ಏನಾಯಿತು ಅಂದರೆ ಒಬ್ಬ 30 ವರ್ಷದ ಹುಡುಗ ಅವನ ಒಂದು ತಂದೆಯನ್ನು ಕರ್ಕೊಂಡು ಬಂದ, 60 ವರ್ಷದ ತಂದೆಯನ್ನು ಕರ್ಕೊಂಡು ಬಂದರೆ ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟಿಗೆ ಹೇಳಿ. ಓಕೆ, ಸೊ ನಾನೊಂದು ಹೇಳಿದೆ, ವೈ ಡೋಂಟ್ ಯು ಗೆಟ್ ಯುವರ್ ಡಯಾಬಿಟಿಸ್ ಚೆಕ್ಡ್, ಫ್ಯಾಮಿಲಿ ಹಿಸ್ಟ್ರಿ ಉಂಟು, ವೈ ಡೋಂಟ್ ಯು ಗೆಟ್ ಯುವರ್ ಅವ್ನು ಹೇಳಿದೆ, ಡಾಕ್ಟ್ರೇ ತುಂಬ ಟೆನ್ಷನ್ ಆಗ್ತಿದೆ ಡಯಾಬಿಟಿಸ್ ಟೆಸ್ಟ್ ಮಾಡಲಿಕ್ಕೆ, ನಾನೊಂದು 40 ನಂತರ ಡಯಾಬಿಟಿಸ್ ಒಂದು ಚೆಕ್ ಮಾಡಿ. ಬಟ್ ದ್ಯಾಟ್ ಇಸ್ ರಾಂಗ್. ಓಕೆ, ಇಫ್ ಯು ಆರ್ 30, 35 ಆ್ಯಂಡ್ ವಿತ್ ಅ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್, ಎಲ್ಲರಲ್ಲಿಯೂ ಡಯಾಬಿಟಿಸ್ ಉಂಟು ಫ್ಯಾಮಿಲಿಯಲ್ಲಿ. ಸೊ ಹಾಗೆ ಎಲ್ಲರೂ ಬ್ಲಡ್ ಟೆಸ್ಟ್, ಅರ್ಲಿ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಅಂದರೆ ಆ ಡಯಾಬಿಟಿಸ್ ಬೇಗನೆ ಗೊತ್ತಾದರೆ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ ನಾವು ಕರೆಕ್ಟ್ ಟೈಮಿಗೆ ತೆಗೆದ್ರೆ ಡಯಾಬಿಟಿಕ್ ರೆಟಿನೋಪತಿ ಆಗೋದಾಗಿರ್ಬೋದು. ನಾನೊಂದು ಇನ್ಸಿಡೆಂಟ್ ಒಂದು ಹೇಳ್ತೇನೆ. ಅಂದರೆ 30 year old ಬಾಯ್, ಅವನು IT ಯಲ್ಲಿರುವವನು. ಅವನು ಕೋವಿಡ್ ಟೈಮಲ್ಲಿ ಕಂಪ್ಯೂಟರ್ ಎಲ್ಲ ತುಂಬ ಯೂಸ್ ಮಾಡ್ತಿದ್ದ. ಅವನಿಗೆ ದೃಷ್ಟಿ ಹಗುರ ಮೆಲ್ಲನೆ ಕಮ್ಮಿ ಆಗ್ತಾ ಹೋಯಿತು. ಅವನು ತಿಳ್ಕೊಂಡೆ ಏನು, ಕಂಪ್ಯೂಟರ್ ಯೂಸ್ ಮಾಡಿದ ಕಾರಣ ಅವನ ದೃಷ್ಟಿ ಕಮ್ಮಿ ಆಯಿತು ಹೇಳಿ. ಬಟ್ ಸ್ಲೋಲಿ ಅವನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಡಾಕ್ಟ್ರ್ ಹತ್ರ ಹೋಗುವಾಗ ಹಿ ವಾಸ್ ಡಯಾಬಿಟಿಕ್. ಅವನಿಗೆ ಗೊತ್ತೇ ಇರಲಿಲ್ಲ. ಕಣ್ಣಿದು ಪರೀಕ್ಷೆ ಮಾಡಿದಾಗ ಇಟ್ ವಾಸ್ ಅ ಅಡ್ವಾನ್ಸ್ ಡಯಾಬಿಟಿಕ್ stage. So he has lost his vision now, because it was in an advanced stage. How we could have prevented? By early diagnosis of diabetes. So hage, if even if you are 20, 25, 30, 35, with the current lifestyle, I think it is important that we have to identify diabetes at a very early stage. Don't wait for symptoms of diabetes. So namge early diabetes unteli gottadre, take treatment, you will not have diabetic retinopathy, or at least you will delay the problems of diabetic retinopathy. Diabetic retinopathy unteli gottadaga, and when treatment requiring diabetic retinopathy unteli gottaga, take treatment, do not delay treatment. ಗೊತ್ತಾಯ್ತಲ್ಲ. ಸೊ ಈ ರೀತಿ ನಾವು ಮಾಡಿದರೆ ನಮ್ಮದು ಆ್ಯಂಡ್ ಗುಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತದೆ ಅಂದರೆ, ಈಗ ಡಯಾಬಿಟಿಸ್ ಉಂಟೇಳಿ ಗೊತ್ತಾದಾಗ ಫಸ್ಟ್ 10 years ವಿ ಆರ್ ವೆರಿ ಕ್ಯಾಶುವಲ್ ಅಬೌಟ್ ಡಯಾಬಿಟಿಸ್, ವಿ ಡೋಂಟ್ ಟೇಕ್ ಕೇರ್ ಅಟ್ ಆಲ್. ಕಾಂಪ್ಲಿಕೇಶನ್ಸ್ ಬರುವಾಗ ದ್ಯಾಟ್ ಇಸ್ ವೆನ್ you will take care of diabetes. But whatever damage that has happened to the retina has happened in first 10 years. Adra result, blindness, you will see later. Immediately gottagodilla. So most important, my sincere advice to the entire population is early diagnosis of diabetes. Take care of diabetes. Don't take it lightly. It is a silent killer. It kills you silently. So take care of your diabetes and take care of your health. And it is just not your health, it is the health of the whole family and well-being of the whole family. ಡಾಕ್ಟರ್, ಎಷ್ಟು ಹೊತ್ತು ನಮ್ಮೊಂದಿಗಿದ್ದು ಈ ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಹಾಗೆ ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.